ಜಪ್ಪು ಅಲ್ಸಾದ್ ವೆಲ್ಫೇರ್ ಅಸೋಸಿಯೇಷನ್ ಬೊಕ್ಕ ವೆಲ್ನೆಸ್ ಹೆಲ್ಪ್ ಲೈನ್ ಒಟ್ಟು ಸೇರಿಗೆಡು ಉಚಿತ ಆಯುಷ್ಮಾನ್ ಕಾರ್ಡ್ ನೋಂದಣಿ ಅಭಿಯಾನ ಜಪ್ಪು ಕುಡುಪಾಡಿ ಬದ್ರಿಯಾ ಜುಮಾ ಮಸೀದಿ ಎದುರುಡು ಗುರುವಾರ ಬೊಕ್ಕ ಶುಕ್ರವಾರ 2 ದಿನ ಕಾಂಡೆ 12 ಬಯ್ಯ 5 ಗಂಟೆ ಮುಟ್ಟ ಅಟನೆ ಮಲ್ತಿದ್ದಾರೆ. ಈ ಬಗ್ಗೆ ಪೊಲಪ್ಕೋರ್ನ ಕರ್ನಾಟಕ ರಾಜ್ಯ ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ಮಹಾವೇದಿಕೆದ ಜಿಲ್ಲಾ ಯೂತ್ ಅಧ್ಯಕ್ಷರು ಜಾಸಿಂ ಆಯುಷ್ಮಾನ್ ಕಾರ್ಡ್ ಯೋಜನೆ ಮಾತ್ರೆಗಳ ಪೆರಚನ ಆಪಡು ಜನಗಳಿಗೆ ಈ ಬಗ್ಗೆ ಗೊಂದಲ ಬೊಕ್ಕ ಸರಿಯಾದ ಮಾಹಿತಿ ಇಚ್ಛಾಂದಿನಿರ್ದಾದ್ರ ಉಚಿತವಾದ 2 ದಿನ ಆಯುಷ್ಮಾನ್ ಕಾರ್ಡ್ ನೋಂದಣಿ ನಡಪೊಂದಿಲ್ಲ ಸಾರ್ವಜನಿಕರು ಇಂದ ಪೆರಚನ ಪಡೆಲೆ ಪಂಡು ತೆರಿಪಾಯರು. ಆಯುಷ್ಮಾನ್ ಭಾರತ್ ಯೋಜನೆ ಇದೀಗ ಎಲ್ಲ ವರ್ಗದ ಜನರಿಗೆ ಮತ್ತು ಬಡ ವರ್ಗದ ಜನರಿಗೆ ಉಪಯುಕ್ತವಾದ ಒಂದು ಕಾರ್ಡ್ ಆಗಿದೆ. ಜನರಿಗೆ ಗೊಂದಲ ಇರುವ ಕಾರಣ ಈ ಕಾರ್ಡ್ನ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲದ ಕಾರಣ ಇದೀಗ ಅಲ್ಸಾದ್ ವೆಲ್ಫೇರ್ ಅಸೋಸಿಯೇಷನ್ ಮತ್ತು ವೆಲ್ನೆಸ್ ಹೆಲ್ಪ್ ಲೈನ್ ಜಂಟಿ ಆಶ್ರಯದಲ್ಲಿ ಮಂಗಳೂರಿನ ಜಪ್ಪುಗುಡ್ಪಾಡಿ ಬಳಿ ಇರುವ ಬದ್ರಿಯಾ ಜುಮಾ ಮಸೀದಿ ಮುಂಭಾಗ ಅಂಡರ್ ಪಾಸ್ನಲ್ಲಿ 2 ದಿನಗಳ ಕಾಲ 17 ಮತ್ತು 18 ಸೆಪ್ಟೆಂಬರ್ ಇದೀಗ ಈ ಯೋಜನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಇದರ ಸದುಪಯೋಗವನ್ನು ಎಲ್ಲ ಜನರು ಪಡೆಯಬೇಕಾಗಿ ಬೆಳಗ್ಗೆ 10 ರಿಂದ ಸಂಜೆ 5 ಗಂಟೆಯವರೆಗೆ ಈ ಒಂದು ಯೋಜನೆ ಉಚಿತವಾಗಿ ಹಮ್ಮಿಕೊಳ್ಳಲಾಗಿದೆ. ಅಲ್ಸಾದ್ ವೆಲ್ಫೇರ್ ಅಸೋಸಿಯೇಷನ್ ದ ಖಜಾಂಚಿ ಮುನಾಫಿಲ್ ಮಾಯಿನ್ ಪಾತ್ರೊಂದು ಉಚಿತವಾದ ಇನಿ ಮೂಲು ಕಾರ್ಯಕ್ರಮ ಅಟನೆ ಮಾಡ್ತದ ಮಾತೆರ್ಲ ಪೆರಚನ ಪಡೆಲೆ ಪಂಡ ತೆರಿಪಾಯರು. ಈಗ ಮಧ್ಯಾಹ್ನ ತನಕ ಒಂದು 200 ಪೀಪಲ್ ತನಕ ಬಂದಿದ್ದಾರೆ. ನಾಳೆ ಸಹ ಬರ್ಬೋದು. ಮೇ ಬಿ ಒಂದು 900,000 ಕ್ರಾಸ್ ಆಗ್ಬೋದು. ಇದರ ಉಪಯೋಗವನ್ನು ಎಲ್ಲರೂ ಪಡಿಬೇಕಾಗಿ ನಾವು ಅಲ್ಸಾದಿಂದ ಕೇಳಿಕೊಳ್ತೇವೆ. ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ರೇಷನ್ ಕಾರ್ಡ್ ಮತ್ತು ಯಾವುದು ತಿದ್ದುಪಡಿ ಇದ್ದರೆ ನಾವು ಇದರ ವ್ಯವಸ್ಥೆಯನ್ನು ಇಲ್ಲಿ ಉಚಿತವಾಗಿ ಕಡಿಮೆ ಸಮಯದಲ್ಲಿ ನಾವು ಮಾಡಿಕೊಡ್ತೇವೆ. ಹಾಗೂ ಆಯುಷ್ಮಾನ್ ಕಾರ್ಡ್ ಈಗ ಕೊರೋನಾದ ಈ ಮಹಾಮಾರಿಯಿಂದ ಆಸ್ಪತ್ರೆಗಳ ಖರ್ಚು ವೆಚ್ಚಗಳ ಕಮ್ಮಿ ಮಾಡಲಿಕ್ಕಾಗಿ ಗೌರ್ಮೆಂಟ್ ನಮಗೆ ಕೊಟ್ಟ ವ್ಯವಸ್ಥೆ ಆಯುಷ್ಮಾನ್ ಕಾರ್ಡ್. ಅದರ ಉಪಯೋಗವನ್ನು BPL ಕಾರ್ಡ್ ಹಾಗೂ APL ಕಾರ್ಡ್ ಅವರು ಉಚಿತವಾಗಿ ಪಡೆದುಕೊಳ್ಳಬೇಕಾಗಿ ನಾವು ಕೇಳಿಕೊಳ್ತೇವೆ. ಇದಕ್ಕೆ ನಮಗೆ ಸಪೋರ್ಟ್ ಆಗಿ ವೆಲ್ನೆಸ್ ಹೆಲ್ಪ್ ಲೈನ್ ಹಾಗೂ ನಾವು ಅಲ್ಸಾದ್ ವೆಲ್ಫೇರ್ ಅಸೋಸಿಯೇಷನ್ ಮಂಗಳೂರು ಇದರ ವತಿಯಿಂದ ಉಚಿತ ಎಲ್ಲ ಸಾರ್ವಜನಿಕರಿಗೆ ಎಲ್ಲ ಜಾತಿ ಧರ್ಮ ಎಲ್ಲರಿಗೆ ನಾವು ಇದರ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೇವೆ. ಇದರ ಉಪಯೋಗವನ್ನು ಎಲ್ಲರೂ ಪಡೆದುಕೊಳ್ಳಬೇಕಾಗಿ ನಾವು ಕೇಳಿಕೊಳ್ಳುತ್ತೇವೆ. 17 ಮತ್ತು 18 ತಾರೀಕು ಗುರುವಾರ ಹಾಗೂ ಶುಕ್ರವಾರ ಸೆಪ್ಟೆಂಬರ್ ತಿಂಗಳಿನ 10 ಗಂಟೆಯಿಂದ ಬೆಳಿಗ್ಗೆ ಸಂಜೆ 5 ಗಂಟೆವರೆಗೆ ಇದರ ಉಪಯೋಗವನ್ನೆಲ್ಲ ಪಡೆದುಕೊಳ್ಳಬೇಕಾಗಿ ನಾವು ಕೇಳಿಕೊಳ್ತೇವೆ. ಉದ್ವೆ ಪೊರ್ತು ಪೊಸಕುರಲ್ ಸುದ್ದಿವಾಹಿನಿದ ವರದಿಗಾರರು ಮೊಹಮ್ಮದ್ ಆಸಿಫ್ ಬಬ್ಬು ಕಟ್ಟೇರೇನು ಸಂಸದ ಪರವಾದ ಮಾನದಿಗೆ ಮಲ್ತೇರು. ಅಲ್ಸಾದ್ ವೆಲ್ಫೇರ್ ಅಸೋಸಿಯೇಷನ್ ದ ಅಧ್ಯಕ್ಷರು ಇಸ್ರಾನ್, ಕಮಿಟಿ ಸದಸ್ಯರು ನವಾಜ್ ಜಪ್ಪು, ಅಲ್ಸಾದ್ ಸ್ಥಾಪಕ ಅಧ್ಯಕ್ಷರು ಜಾವಿದ್ ಇಬ್ರಾಹಿಂ, ಜರೂದ್, ಮುಸ್ತಾಕ್, ನೌಶೀರ್, ಶಫೀಕ್, ಖಲೀಲ್ ವಾಮಂಜೂರು ಕಾರ್ಯಕ್ರಮದ ಮುತಾಲಿಕಿಡಿದ್ದಾರೆ.